नक्षत्राणि अपाभायतनम् आयतनवान् भवति यो नक्षत्राणामायतनं वेद वै पर्जन्यस्यायतनम् आयतनवान् भवति य एवं वेद यो पाभायतनं वेद आयतनवान् भवति संवत्सरो वा अपाभायतनम् आयतनवान् भवति यत् संवत्सरस्यायतनं वेद आयतनवान् भवति आपो वै संवत्सरस्यायतनम् आयतनवान् भवति य एवं वेद योऽक्षनाहं प्रदक्षिणां वेद प्रत्येव तिष्ठति नारायणाय विद्महे वासुदेवाय धीमहि तन्नो विष्णुः प्रचोदयात् महालक्ष्मी च विद्महे विष्णुपत्न्यै च धीमहि तन्नो लक्ष्मीः प्रचोदयात् कल्याणात्मदगात्राय कामिनार्थप्रदायिने श्रीमद्वेङ्कटनाथाय श्रीनिवासाय ते नमः सत्यनारायणं देवं वन्देऽहं कामदं प्रभुः लीलया विदधं तस्मै नमो नमः मनसा वाचा गतमेन यन्मया भक्त्युक्तेन पत्रं पुष्पं फलं जलं निवेदनं च नैवेद्यं तद्गृहाणं मया आवाहनं न जानामि सत्यं पूजां चैव न जानामि न भक्षतां परमेशं मन्त्रहीनं क्रियाहीनं भक्तिहीनं दुरात्मं तत्पूजितं मया देवं परिपूर्णं तदस्मै अमोघं पुण्डरीकाक्षं नृसिंहं नीतदूतं ऋषिकेशं जगन्नाथं वागीशं वरदायकं गुणत्रयं गुणातीतं जातङ्गीवल्लभं हरिं निर्णमामि भक्त्या नारायणपदं दुर्गमेश मे घोरे चित्तसुतिं परिपीडिते चित्तारिदत् सर्वेषु तथानिष्टभयेन च नामान्येतानतीर्थं कीर्त्या ईशिरं परमाप्नुयात् सत्यनारायणं देवं वन्देऽहं कामदं प्रभुं लीलया विदधं तस्मै नमो नमः साङ्गायि सायुवायि सपरि ಸ್ವೀಕಾರ ಮಾಡಿದಂತಹ ದೇವರು ಪ್ರಸನ್ನಗೊಂಡಿರ್ತಾರೆ. ಈ ಸಂದರ್ಭದಲ್ಲಿ ನೆರವೇರಿಸಿಕೊಡ್ತಾರೆ. ಇವತ್ತಿನ ದಿವಸ ವಿಶೇಷವಾಗಿ ಕಲಿಯುಗದ ಕಲ್ಪವೃಕ್ಷ ಅಂತ ಹೇಳಿ ಕರೆಸಿಕೊಳ್ಳುವಂತಹ ನಮಗೆ ಶೀಘ್ರವಾಗಿ ಫಲವನ್ನು ಕೊಡುವಂತಹ ಆ ಸಪರಿವಾರ ಸಹಿತನಾಗಿ ಆ ಸತ್ಯನಾರಾಯಣ ದೇವರನ್ನು ನಾವು ಇವತ್ತಿನ ದಿವಸ ಆರಾಧನೆ ಮಾಡಿಕೊಂಡಿದ್ದೇವೆ. ಹಾಗೆ ವಿಶೇಷವಾಗಿ ಗಣಪತಿ ಹೋಮ, ಅದೇ ರೀತಿಯಾಗಿ ನಾಗನಿಗೆ ತಂಬಿಲ ಪೂಜೆ, ದೈವಗಳಿಗೆ ಕಲಶಾಭಿಷೇಕ ಪುರಸ್ಕಾರವಾಗಿ ತಂಬಿಲ ಪೂಜೆಯನ್ನು ಮಹಾಮಂಗಳಾರತಿಗಳನ್ನೆಲ್ಲ ನಾವು ಮಾಡಿಕೊಂಡು ರಾತ್ರಿ ದಿವಸ ಹಾಗೆ ದೈವಗಳಿಗೆ ನಾವು ಕೋಲವನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಹಾಗೆ ಅದೇ ರೀತಿಯಾಗಿ ಇವತ್ತಿನ ದಿವಸ ಸಮಸ್ತ ಅಲಕ್ಷ್ಮಿಯೆಲ್ಲ ನಿವಾರಣೆ ಆಗಬೇಕು, ಧನಕನಕ ವಸ್ತುವಾಹನ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗಬೇಕು, ಆಧ್ಯಾತ್ಮಿಕ ಆಧಿದೈವಿಕ ಆಧಿಭೌತಿಕ ಅಂತ ಹೇಳುವಂತಹ ತಾಪತ್ರಯಗಳೆಲ್ಲ ನಿವಾರಣೆ ಆಗಬೇಕು. ಅದೇ ರೀತಿಯಾಗಿ ಶತ್ರುಕೃತವಾಗಿ ಬರುವಂತಹ ಸ್ತಂಭನ, ಮೋಹನ, ಮಾರಣ, ವಶೀಕರಣ, ವಿದ್ವೇಷಣ, ಆಕರ್ಷಣೆ ಅಂತ ಹೇಳುವಂತಹ ಷಟ್ ಪ್ರಯೋಗಗಳೆಲ್ಲ ನಾಶ ಆಗಬೇಕು. ಅದೇ ರೀತಿಯಾಗಿ ನಮ್ಮೆಲ್ಲರಿಗೂ ಕೂಡ ಸಮಸ್ತ ಅಲಕ್ಷ್ಮಿ ನಿವಾರಣೆಯಾಗಿ ಧನಕನಕ ವಸ್ತುವಾಹನ ಸಕಲ ಐಶ್ವರ್ಯಗಳು ಪ್ರಾಪ್ತಿಯಾಗಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ಕಲಿಯುಗದಲ್ಲಿ ನಮ್ಮ ಸಮಸ್ತ ಮನೋಭೀಷ್ಟಗಳನ್ನೆಲ್ಲ ನೆರವೇರಿಸುವಂತಹ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ಪೂಜೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಅದನ್ನು ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರು ಕ್ಷಮಿಸಿ ಮುಂದಕ್ಕೆ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ದೇವರ ಸೇವೆಯನ್ನು ಮಾಡುವಂತಹ ಯೋಗ ಭಾಗ್ಯ, ಅದಕ್ಕೆ ಬೇಕಾಗುವಂತಹ ಧನಬಲ ಸಕಲ ಸಂಪತ್ತನ್ನು ಅನುಗ್ರಹ ಮಾಡಿಕೊಟ್ಟು ಎಲ್ಲರಿಗೂ ಕೂಡ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಅನುಗ್ರಹ ಮಾಡಿಕೊಡಬೇಕು ಅಂತ ಹೇಳಿ ವಿಶೇಷವಾಗಿ ಪೂಜೆಯ ಪ್ರಸನ್ನ ಕಾಲದಲ್ಲಿ ನಾವೆಲ್ಲರೂ ಶ್ರದ್ಧಾಭಕ್ತಿಯಿಂದ ಮಾಡುವಂತಹ ಪ್ರಾರ್ಥನೆ. ಗೋವಿಂದ ಗೋವಿಂದ ಸ್ವಾಮಿ ದೇವರ ಪಾದಾರವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ. Thank you.
ఆయన కైట్ పోతాను నుంచి వాళ్ళకి వెంకటరమణ దేవర పాదారం గోవిందా గోవిందా. Mm-hmm.